ಕುಂದಾಪುರ ತಾಲೂಕು ಬಳ್ಕೂರು ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ದರ್ಶನ್ ಜೈಲಿನಲ್ಲಿ ಹಾಕಿರುವ ಕೈದಿ ನಂಬರ್ 6106 ನಂಬರಿನ ಟಿ ಶರ್ಟ್ ಧರಿಸಿ ಆಗಮಿಸಿದ ತಂಡವನ್ನ ಸಂಘಟಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚೊಂಗುಡ್ಡಿ ಫ್ರೆಂಡ್ಸ್ ಬಿಳಿ ಬಣ್ಣದ ಟಿ ಶರ್ಟ್ ಮೇಲೆ ಕೈದಿ ನಂಬರ್ 6106 ಹಾಕಿಸಿದ್ದರು. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ವಿವಾದಾಸ್ಪದ ಟಿ ಶರ್ಟ್ ನೋಡಿ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಕೂಡಲೇ ಈ ಟಿ ಶರ್ಟ್ ಹಾಕಿರುವವರನ್ನ ಮೆರವಣಿಗೆಯಿಂದ ಹೊರಹಾಕುವಂತೆ ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಅವರಲ್ಲಿ ಮನವಿ ಮಾಡಿದಾಗ ನಾವು ಮಾಡಿದ್ದೇ ಸರಿ, ಸಂವಿಧಾನದ 19ನೇ ವಿಧಿ ನಮಗೆ ಸ್ವಾತಂತ್ರ್ಯ ನೀಡಿದೆ ಎಂದು ಅವರು ಸಂಘಟಕರ ಜೊತೆ ಗಲಾಟೆ ಮಾಡಿದ್ದಾರೆ. ಟಿ ಶರ್ಟ್ ತೆಗೆದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಸ್ಥಳೀಯರು ಮತ್ತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಗಲಾಟೆ ಶಾಂತವಾಗಿಸುವ ಪ್ರಯತ್ನ ಮಾಡಿದ್ದಾರೆ. ಯಾವುದಕ್ಕೂ ಕೇರ್ ಮಾಡದೆ ಗಲಾಟೆ ಮಾಡಿ ಅನುಚಿತವಾಗಿ ವರ್ತಿಸಿದ ಚೊಂಗುಡ್ಡಿ ಫ್ರೆಂಡ್ಸ್ ಸದಸ್ಯರು ತಮ್ಮ ಕೃತ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಶೇರ್ ಮಾಡಿ ಸಮರ್ಥಿಸಿಕೊಂಡಿದೆ. ಚೊಂಗುಡ್ಡಿ ಫ್ರೆಂಡ್ಸ್ ವರ್ತನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ.